ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಇದರ 2019-20 ಸಾಲಿನ ವಾರ್ಷಿಕ ಮಹಾಸಭೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇಂದು ಬಿಸಿ ರೋಡಿನ ಸರ್ಕಾರಿ ನೌಕರರ ಸಭಾಭವನದಲ್ಲಿ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ವಿಟ್ಲ ಅಧ್ಯಾಪಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯಕರಾಯಿ, ವಿಟ್ಲ ಸಿಡಿಪಿಐ ಸುಧಾ ಜೋಶಿ, ಡಾಕ್ಟರ್ ವಿಶ್ವೇಶ್ವರ ಭಟ್ ಹಾಗೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೇರಿ ನಂತರ ತಾಲೂಕಿನ ವಿವಿಧ ಕಡೆ ಸೇವೆ ಸಲ್ಲಿಸಿ ಕೇಪು ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದೀರಿ. ನಿಮಗೆ ಶುಭವಾಗಲಿ ಮೇಡಮ್. ಅದೇ ರೀತಿ ಶ್ರೀಮತಿ ಹಿರಿಯ ಮುಖ್ಯ ಶಿಕ್ಷಕರು ಮೂಡೂರು ತಮ್ಮೂರು ಪ್ರಾಥಮಿಕ ಶಿಕ್ಷಣವನ್ನ ಪಾಣಮೂರುವುದನ್ನು ನಮ್ಮ ನಿವೃತ್ತರಿಗೆ ನೆನಪಿಸಿ ಅಂತ ಹೇಳ್ತಾರೆ. ನಮ್ಮಲ್ಲಿ ನಿವೃತ್ತಿ ಆಧಾರಕ್ಕೆ ಒಂದು ಭಾವನೆ, ಎಲ್ಲಾದ್ರಿಂದ ನಿವೃತ್ತಿ ನೆನಪಿರಬೇಕು ಅಂತ. ಹಾಗೇನಾದ್ರೂ ಮನೆಯಲ್ಲಿ ಕೂತ್ಕೊಂಡ್ರೆ ಬಂಟ್ವಾಳ ತಾಲೂಕು ಮಟ್ಟದ ಅತ್ಯುತ್ತಮ ವೈದ್ಯಾಧಿಕಾರಿ ಪ್ರಶಸ್ತಿ 2018ರಲ್ಲಿ ಕುಂಜಾಲಪೇಟೆಯ ಸ್ವಸ್ತಿಶ್ರೀ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿ ಮತ್ತು ಮಾಡ್ಕೋಬೇಕು. ಇವತ್ತು ನಾನು ಹೇಳಿದ್ದೇನೆ, ನಾಳಿನ ನಿಧಿಗಿಂತ ಉತ್ತಮ ಆಗಬೇಕು, ನಾಳಿನ ನಿಧಿಗಿಂತ ಉತ್ತಮ ಆಗಬೇಕು. ಆಗ ಆ ವ್ಯಕ್ತಿ ದೊಡ್ಡದಾಗಿ ಹೇಳಿದ್ದಾನೆ. ಇನ್ನೊಬ್ಬ ವ್ಯಕ್ತಿಗತ ಸ್ಪರ್ಧೆ ಮಾಡಿದಾಗ ಅವನಲ್ಲಿ ಯಾವಾಗಲೂ ಒಂದ್ಸರಿ ವಿಫಲ ಆಯಿತು ಅಂತಂದ್ರೆ ಅವನ ಮನಸ್ಥಿತಿ ಕೆಳಮಟ್ಟಕ್ಕೆ ಇಳಿಯುತ್ತದೆ. ಇನ್ನು ನಮ್ಮ ನಿವೃತ್ತ ಶಿಕ್ಷಕರ ಬಗ್ಗೆ ಹೇಳೋದಾದ್ರೆ ನಮ್ಮ ರಮೇಶ್ ನೋಡೋದು ಗೊತ್ತಾಗ್ತದೆ. ಈಗ ಅದನ್ನೇ ಹೇಳ್ತಾ ಇದೆ, ನೀವು ಪತ್ತೆ ನಿಂತ್ಕೊಂಡ್ರೆ ನಾನು ಓದಿನ ಕಾಣಿಸ್ತೀನಿ, ನೀವು ಓದೋದನ್ನ ಕಾಣ್ತಾ ಇದೆ. ಒಂದು ಸಂಘ ಅಂದ್ರೆ ಇನ್ನೊಂದು ಸಂಘಕ್ಕೆ ಆಗೋದು. ಇದು ಒಳ್ಳೆ ಕೆಲಸ ಮಾಡೋದು ನಾನು ಅಡ್ಡಿ ಕೊಡಿಸೋದು, ಆ ಮಾಡೋದು ಇದು ಅಡ್ಡಿ ಕೊಡಿಸೋದು, ಅದು ಈ ವ್ಯವಸ್ಥೆ ಮಾಡಬಹುದು. ಬಟ್ ಇಲ್ಲಿ ನನಗೆ ಬಹಳ ಖುಷಿ ಆಗುತ್ತೆ ಏನಂದ್ರೆ ಎಲ್ಲಾ ಸಂಘಗಳು ಒಗ್ಗಟ್ಟಾಗಿ ಸೇರ್ತಾರೆ, ಎಲ್ಲಾ ಕಾರ್ಯಕ್ರಮಗಳು ಒಗ್ಗಟ್ಟಾಗಿರ್ತಾರೆ. ಅದೊಂದು ಮಾತ್ರ ಜೊತೆಗೆ ಇವತ್ತು ನಿವೃತ್ತರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ಸರ್ಕಾರಿ ನೌಕರಿಗೆ ಸೇರಿದ ನೆನಪು ನಿವೃತ್ತಿ ನೆನಪು. ಅನಂತರ ಇಂಥ ಸಂದರ್ಭಗಳಲ್ಲಿ ಸನ್ಮಾನ ಮಾಡಿದಾಗ ಏನೋ ಒಂದು ಧನ್ಯತೆ ಭಾವ, ನಾನು ಇಷ್ಟು ದಿನ ಕೆಲಸ ಮಾಡಿದೆ ಅನ್ನೋ ಒಂದು ಧನ್ಯತೆ ಭಾವವನ್ನು ಕಾಡ್ತೇನೆ.